ಮಂಗಳೂರಿನ ಪಡೀಲ್ ಜಂಕ್ಷನ್ನಲ್ಲಿ ನೈಟ್ ಕರ್ಫ್ಯೂಗಾಗಿ ಹಾಕಿದ್ದ ಬ್ಯಾರಿಕೇಡ್ಗಳಿಂದ ಸಂಚಾರಕ್ಕೆ ಅಡ್ಡಿಯಾಗುತ್ತಿತ್ತು. ಇದನ್ನು ಗಮನಿಸಿದ ಮಾಜಿ ಸಚಿವ ಬಿ ರಮಾನಾಥ್ರವರು ಕಾರಿನಿಂದ ಇಳಿದು ಪೊಲೀಸರೊಂದಿಗೆ ಮಾತನಾಡಿ ಬ್ಯಾರಿಕೇಡ್ಗಳನ್ನು ಕೊಂಚ ಸರಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಏನು ಜನ ಹಾಕೈತೆ ಹೋಗಿಲ್ಲ ರಸ್ತೆಯಲ್ಲಿ ಎಷ್ಟು ಏನು ಚೆಕ್ ಮಾಡಿ ಒಂದು ಅರ್ಥ ಮುಖ್ಯ ಹೆಚ್ಚಿನ ಏನು ಮಾಡಲ್ಲ ಹೆಚ್ಚು ಜಾಸ್ತಿ ಸರ್ಕಾರ ಒಂದು ಯಥಾ ರಾಜ ತಥಾ ಪ್ರಜಾ ಗವರ್ಮೆಂಟ್